ಇಲ್ಲಿ ನೋಡಿ, ಇಲ್ಲಿ ಪಿಂಕ್ ಹೂ ಉಂಟು, ಇನ್ನೊಂದು ಕೆಂಪು ಹೂ ಆಗಿದೆ. ಫಸ್ಟ್ ಟೈಮ್ ಆಗೋದು ಹೂ ಇದು. ವೆರೈಟಿ ಫ್ರೂಟ್ಸ್ ಇದು ಗಿಡ ನಟ್ಟಿದ್ದಾರೆ ಇಲ್ಲಿ. ಇದು ನೇರಳೆ. ಎಷ್ಟು ತೊಂಡೆಕಾಯಿ ಸಿಕ್ತು. ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವನ ಪೈಂಟ್ ಕೊಡೋದಂತೆ, ನಮ್ಮದು ಹೊಸ ಪೈಂಟರ್ ಬಂದಿದ್ದಾನೆ, ತುಳಸಿ ಕಟ್ಟಿಗೆ ಪೈಂಟ್ ಕೊಡೋದಂತೆ. ಎಂತ ಮಾಡೋದ ನೀನು? ಪೈಂಟ್ ಕೊಡ್ದಾ? ಅವನಿಗೆ ನಾಚಿಕೆ ಆಗ್ತದೆ ಬರಲಿಕ್ಕೆ. ನೀನು ಯೂಟ್ಯೂಬಲ್ಲಿ ಬಂದಿದ್ಯಾ ಮೊನ್ನೆ? ಹೌದಾ? ಈಗೆಂತ ಮಾಡ್ತಿದ್ಯಾ? ಪೈಂಟಿಂಗಾ? ವಾ, ನಮ್ಮದು ಹೊಸ ಪೈಂಟರ್ ಬಂದಿದೆ. ನಿಮಗೆ ಬೇಕಾದರೆ ಹೇಳಿ ಆಯಿತಾ, ಪೈಂಟ್ ಕೊಡಲಿಕ್ಕೆ ಜನ ಬೇಕಿದ್ದರೆ ಹೇಳಿ. ನಮ್ಮ ಹತ್ರ ಪೈಂಟರ್ ಇದ್ದಾನೆ ಹೊಸತ್ತು. ನೀರಲ್ಲಿ ಪೈಂಟ್ ಕೊಡೋದು ಇವನು, ಪೈಂಟಿಂಗ್ ಅಲ್ಲ. ನೀರ್ಲ ಪೈಂಟಿಂಗ್ ಅಲ್ಲನಾ? ಶಾಕ್ ಆಯ್ತಾ? ಇಲ್ವಾ? ಅವನಿಗೆ ಪುನಃ ವಿಡಿಯೋ ಮಾಡಬೇಕಂತೆ. ಬನ್ನಿ ಫೋಟೋ ತೆಗೀರಿ ಅಂತ ಹೇಳ್ತಿದ್ದಾನೆ. ಸಾಕು ನೀನು ಪೈಂಟ್ ಕೊಟ್ಟದ್ದು, ಚಂದ ಆಯಿತು. ಆಯಿತಾ? ಅದನ್ನು ತೆಗೆದು ಆಚೆ ಇಡು ಅದನ್ನು. ಎಲ್ಲಿತ್ತದು? ಅಲ್ಲಿತ್ತಾ? ಮಿನ್ನು ಇಲ್ಲಿ ಒಂದು ಅರಶಿನದು ಗಿಡ ಆಗಿದೆ. ಈಗ ಚಿಕ್ಕದುಂಟು, ಒಂದೇ ಇರೋದು ಅರಶಿನದು. ನಾನು ನಿಮಗೆ ಅವತ್ತು ತೋರಿಸಿದ್ದೆಲ್ಲ ಮುಳ್ಳು ಸೌತೆದು ಗಿಡ. ಈಗ ನೋಡಿ ಅಂತ ಎಷ್ಟು ಉದ್ದ ಬಳ್ಳಿಯಾಗಿದೆ ಅಂತ. ಹೂ ಕೂಡ ಬಂದಿದೆ, ಇಲ್ಲಿ ಕಾಣ್ತಿದೆಯಲ್ಲ, ಹೂ ಕೂಡ ಬಂದಿದೆ. ಈಗ ಉದ್ದ ಹೋಗಿದೆ, ಬಳ್ಳಿ ಉದ್ದ ಹೋಗಿದೆ. ಈಗ
ತುಂಬ ಹೂ ಕಾಣ್ತಾ ಉಂಟು, ಇನ್ನೂ ಆಗಬೇಕಷ್ಟೆ. ಮಳೆನೇ ಇಲ್ಲಲ್ಲ, ಹಾಗಾಗಿ ಮಳೆ ನೀರು ಬೀಳದೆ ತುಂಬ ಇದಾಗಿದೆ. ನೋಡಿ ಅಂತ ಕೆಂಪಾಗಿದೆ ಗಿಡ ಎಲ್ಲ. ಇದು ಮಳೆಗೆ ಆಗೋದಲ್ಲ, ನೀರೆಷ್ಟು ಬಿಟ್ಟರೂ ಸಹ ಮೇಲ್ಗಡೆ ಮಳೆ ಬೀಳೋದಿಲ್ಲಲ್ಲ, ಹಾಗಾಗಿ ಫುಲ್ಲು ನೀರೆಲ್ಲ ಇಲ್ಲದೆ ತುಂಬ ಕೆಂಪಾಗಿದೆ ಗಿಡ ಎಲ್ಲ. ಬಳ್ಳಿದು ಎಲೆ ನೋಡಿ ಕೆಂಪಾಗಿದೆ. ಇಲ್ಲದ್ರೆ ಇಷ್ಟೊತ್ತಿಗೆ ಆಗ್ತಿತ್ತು ಮುಳ್ಳು ಸೌತೆ. ಮಳೆ ಇದ್ದಿದ್ರೆ ತುಂಬ ಆಗ್ತಿತ್ತು. ಈಗ ಹೂ ಬಿಟ್ಟಿದೆ. ಇಲ್ಲಿ ಕಾಣ್ತುಂಟಲ್ಲ, ಹೂ ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಪಿಂಕ್ ಹೂ ಉಂಟು, ಇನ್ನೊಂದು ಕೆಂಪು ಹೂ ಆಗಿದೆ. ಫಸ್ಟ್ ಟೈಮ್ ಆಗೋದು ಹೂ ಇದು. ಕೆಂಪು ಹೂ ಫಸ್ಟ್ ಟೈಮ್ ಆಗೋದು. ಇದಾದರೆ ಹೋದ ಸಲ ಆಗಿತ್ತು. ಇದು ಫಸ್ಟ್ ಟೈಮ್ ಆಗೋದು. ತುಂಬ ಒಳ್ಳೆಯದುಂಟು ಕಲರ್. ಅಕ್ಕ ತಮ್ಮ ಇಬ್ಬರು ಬಂದಿದ್ದಾರೆ, ನಾನು ಬಂದಿದ್ದೇನಂತೆ ಇಬ್ಬರು ಬಂದಿದ್ದಾರೆ ನೋಡಿ ಆಟ ಆಡಲಿಕ್ಕೆ. ಭೂತ? ಯಾರ ಭೂತ? ಯಾರು ಬನ್ನಿ ಅಲ್ಲಮ್ಮ. ಅಲ್ಲ ಹಾಲು ಮಲ್ಕೊಳ್ತಿಲ್ಲ. ನಮ್ಮ ಮನೆಯಲ್ಲಿ ತೊಂಡೆಕಾಯಿ ಆಗಿದೆ, ಚಿಕ್ಕದುಂಟು. ನಾವು ತೊಂಡೆಕಾಯಿ ಕೊಯ್ಯಲಿಕ್ಕೆ ಬಂದ್ವಿ. ತುಂಬ ಆಗ್ತುಂಟು, ಈಗ ಮಳೆ ಇಲ್ಲಲ್ಲ, ಹಾಗಾಗಿ ತುಂಬ ಆಗ್ತಾ ಉಂಟು. ಸಿಕ್ಕಿತು. ಕೂಡ ಚಿಕ್ಕದನ್ನು ಕೈತು ಅದೇ ಫೋಟೋ ಬೇತುಂಡು. ವೆರೈಟಿ ಫ್ರೂಟ್ಸ್ ಇದು ಗಿಡ ನಟ್ಟಿದ್ದಾರೆ ಇಲ್ಲಿ. ಇದು ನೇರಳೆ. ಅಮ್ಮ ನೇರಳೆ ತಾತ, ಇದು ನೇರಳೆ ಹಣ್ಣಿದು. ಇದು ಸಹ ನೇರಳೆ, ಇದು ಕೂಡ ನೇರಳೆ ಹಣ್ಣಿದು. ನನ್ನ ಕಾಲಿ ಗುಜ್ಜ ತಿನ್ನಾಂಡು. ಇದು ಮಾವಿನ ಹಣ್ಣಿದು ಗಿಡ ನಟ್ಟಿದ್ದಾರೆ. ಕೆರೆ ಹತ್ತಿರ
ತುಂಬ ವೆರೈಟಿ ಗಿಡ ನೆಟ್ಟಿದ್ದಾರೆ. ಸನ್ಸೆಟ್ ಅಂಡು ಉದ್ದ ಕೂಡ ಗಿಡ ನೆಟ್ಟಿದ್ದಾರೆ ಈಗ ಫುಲ್ಲು. ಹಲಸಿನ ಹಣ್ಣು, ಮಾವಿನ ಹಣ್ಣು ಮತ್ತು ನೇರಳೆ ಹಣ್ಣಿದು. ತುಂಬ ಕ್ಲೀನಾಗಿ ಉಂಟು, ಒಳ್ಳೆ ಕ್ಲೀನ್ ಉಂಟು. ಇಷ್ಟು ತೊಂಡೆಕಾಯಿ ಸಿಕ್ತು. ಇದು ಮುತ್ತು ಮಲ್ಲಿಗೆ, ನಮ್ಮ ಮನೆಯಲ್ಲಿ ಆದದ್ದು, ಸ್ವಲ್ಪ ತಗೊಂಡದ್ದು. ಇನ್ನು ನಾನು ಈ ಹೂವನ್ನು ಕಟ್ಟಿ ಇವತ್ತಿನ ಲಾಗ್ ಎಂಡ್ ಮಾಡ್ತಿದ್ದೇನೆ. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.